ಉಡುಪಿಯಲ್ಲೂ ನಟ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ನಗರದ ಮಾರುತಿ ವೀತಿಕಾ ರಸ್ತೆಯಲ್ಲಿ ಪುನೀತ್ ಭಾವಚಿತ್ರವಿಟ್ಟು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಸದಸ್ಯರು ಪುನೀತ್ ಗುಣಗಾನ ಮಾಡಿ ಅಂತಿಮ ಪುಷ್ಪಾರ್ಚನೆ ಮಾಡಿದ್ದಾರೆ. ಕೇವಲ ನಟನಾಗಿ ಮಾತ್ರ ಅಲ್ಲ, ಓರ್ವ ಸಹೃದಯಿ ವ್ಯಕ್ತಿಯಾಗಿ ಪುನೀತ್ ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಈ ವೇಳೆ ಮಾತನಾಡಿದ ರಾಜ್ ಅಭಿಮಾನಿ ಸಂಘದ ಸದಸ್ಯ ಗಣೇಶ್ ರಾಜ್ ಸರಳಿಬೆಟ್ಟು ಪುನೀತ್ ಜೊತೆಗಿನ ಭೇಟಿಯ ದಿನಗಳನ್ನು ಭಾವಪೂರ್ಣವಾಗಿ ಸ್ಮರಿಸಿದರು. ಪುನೀತ್ ಕಾಲಾನಂತರ ಸಮಾಜಕ್ಕೆ ಅವರು ಕೊಟ್ಟಿರುವ ಕೊಡುಗೆಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತಿವೆ. ಕೇವಲ ಕಲಾಕ್ಷೇತ್ರಕ್ಕೆ ಮಾತ್ರವಲ್ಲ, ಸಮಾಜದ ಕಷ್ಟಗಳಿಗೆ ಪುನೀತ್ ಸ್ಪಂದಿಸುತ್ತಿದ್ದ ರೀತಿ ಅನುಸರಣೀಯ ಎಂದು ಅಗಲಿದ ನಟನನ್ನ ಹಾಡಿ ಹೊಗಳಿದರು.